ಕೃಷ್ಣಮೂರ್ತಿ ಸರ್, ಈಗ ನಾವು ಹೇಳ್ತೇವೆ ಪತ್ರಿಕೆಗಳು ವಿಶೇಷವಾಗಿ ಈ ಮಂಗಳೂರು ಸಮಾಚಾರ ಎನ್ನುವ ವಿಚಾರದ ಬಗ್ಗೆ ನಾವು ಕೇಳಿದ್ದೇವೆ. ಮಂಗಳೂರಿನಲ್ಲಿ ಪತ್ರಿಕೆಗಳು ಪ್ರಾರಂಭವಾಗಿದೆ ಎನ್ನುವಂಥ ಒಂದು ಮಾತಿದೆ. ಹೀಗಿರುವಾಗ ದಕ್ಷಿಣ ಕನ್ನಡದ ಪತ್ರಿಕೆಯ ಇತಿಹಾಸ ಮತ್ತು ಬೆಳವಣಿಗೆ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಬೇಕು ಸರ್. ದಕ್ಷಿಣ ಕನ್ನಡ ಜಿಲ್ಲೆ ಮೊದಲಿಗೆ ಶಿಕ್ಷಣಕ್ಕೆ ತೆರೆದುಕೊಂಡಂಥ ಒಂದು ಸಂಸ್ಥೆ. ಬಾಸೆಲ್ ಮಿಷನ್ನ ಮೂಲಕ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಪ್ರಾರಂಭ ಆಯಿತು. ಬಾಸೆಲ್ ಮಿಷನ್ ಅವರೇ 1843ರಲ್ಲಿ ಹರ್ಮನ್ ಮೋಗ್ಲಿಂಗ್ ಅನ್ನುವರು ಮಂಗಳೂರು ಸಮಾಚಾರ ಅನ್ನುವಂಥ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಸುಮಾರು 1 ವರ್ಷಗಳ ಕಾಲ ಅದು ಮಂಗಳೂರಲ್ಲಿರುತ್ತೆ. ಆಮೇಲೆ ಕಾರಣಾಂತರದಿಂದ ಅದು ಬಳ್ಳಾರಿಗೆ ಹೋಗಬೇಕಾಗಿ ಬರುತ್ತೆ. ಆಗ ಕರ್ನಾಟಕ ಸಮಾಚಾರ ಅಂತ ಅದನ್ನು ಮಾಡ್ತಾರೆ. ಮತ್ತೆ ಅದು ಮಂಗಳೂರಿಗೆ ಬರುತ್ತೆ. 1896ರಲ್ಲಿ ಮತ್ತೆ ಬಾಸೆಲ್ ಮಿಷನರಿಂದಲೇ ಸತ್ಯದೀಪಿಕಾಪ ಅನ್ನುವಂಥ ಒಂದು ಪತ್ರಿಕೆ ಬರ್ತದೆ. 1900 ವೇಳೆಗೆ ಸುವಾಸಿನಿ ಅನ್ನುವ ಒಂದು ಪತ್ರಿಕೆ ಬರುತ್ತೆ. ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆ. ಅದರಲ್ಲಿ ಪಂಜೆಯವರು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಕಾರಣಕ್ಕೆ ನಮ್ಮ ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಸಣ್ಣ ಕಥೆ ಇರಬಹುದು, ಅನುವಾದಿತ ಕವನಗಳಿರ್ಬೋದು, ಅಥವಾ ಬೇರೆ ಇನ್ನಿತರ ಪ್ರಕಾರಗಳಿರ್ಬೋದು, ಅವೆಲ್ಲೂ ಕೂಡ ಈ ಪತ್ರಿಕೆಗಳಿಂದ ಪ್ರಕಟ ಆದ ಕಾರಣಕ್ಕೆ ದಕ್ಷಿಣ ಕನ್ನಡದ ಜಿಲ್ಲೆಯವರಿಗೆ ಪತ್ರಿಕೆ ಒಂದು, ನೀವು ಹೇಳಿದಾಗೆ ಅದೊಂದು ಅವಿಭಾಜ್ಯ ಅಂಗ ಅಂತ ಆಗಿದೆ. ಆಮೇಲೆ 1921ರ ವೇಳೆಗೆ ವಸಂತ ಅನ್ನುವ ಪತ್ರಿಕೆಯನ್ನು ಶಿವರಾಮ ಕಾರಂತರು ಪ್ರಾರಂಭ ಮಾಡ್ತಾರೆ. ಅದು ಕೂಡ ಕೆಲವು ವರ್ಷಗಳ ಕಾಲ ಇರುತ್ತೆ. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ರೆ ಏನು ಅಂತಂದರೆ, ಸಾಹಿತ್ಯದಲ್ಲಿ ಯಾರು ತೊಡಗಿಸ್ಕೊಂಡಿರ್ತಾರೋ ಅವರಿಗೆ ಒಂದು ಪತ್ರಿಕೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಹಂಬಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಒಟ್ಟು ಕರ್ನಾಟಕದಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಆಮೇಲೆ ರಾಷ್ಟ್ರ ಬಂಧು ಅನ್ನುವಂಥ ಒಂದು ಪತ್ರಿಕೆ ಕಡಂಗೋಳ ಶಂಕರ ಭಟ್ ಅವರು ಪ್ರಾರಂಭ ಮಾಡ್ತಾರೆ. ಮುಳಿಯ ತಿಮ್ಮಪ್ಪ ಅವರು ಕೋಗಿಲೆ ಅನ್ನುವ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಕಾರಣಕ್ಕೆ ಕೋಗಿಲೆ ಮುಳಿಯ ತಿಮ್ಮಪ್ಪ ಅಂತಲೇ ಅವರನ್ನು ಗುರುತಿಸ್ತಾ ಇದ್ರು. ಆಮೇಲೆ ರಾಷ್ಟ್ರಮತ ಅನ್ನುವ ಪತ್ರಿಕೆ ಪ್ರಾರಂಭ ಆಗುತ್ತೆ. ಮತ್ತು ವಿಶೇಷವಾಗಿ ಒಂದು ಸ್ವದೇಶಿ ಅಭಿಮಾನಿ ಅನ್ನುವಂಥ ಪತ್ರಿಕೆ 1930ರ ವೇಳೆಗೆ ಇಲ್ಲಿ ಪ್ರಾರಂಭ ಆಗುತ್ತೆ. ಅದು ತುಂಬ ವರ್ಷಗಳ ಕಾಲ ಇದ್ದ ಪತ್ರಿಕೆ. ಅದ್ರ ಜೊತೆಯಲ್ಲಿ ಉಡುಪಿ ಕಡೆಯಲ್ಲಿ ನವಯುಗ ಪತ್ರಿಕೆ ಇವೆಲ್ಲ ಆರಂಭ ಆಗುತ್ತೆ. ನಮ್ಮ ಮೊದಲ ದಿನಪತ್ರಿಕೆ ಅಂತ ನಾವು ವಿಶೇಷವಾಗಿ ಗುರುತಿಸುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿರಿಯರನ್ನು ಕೇಳಿದರೆ ಎಲ್ಲರೂ ಒಂದು ಹೇಳುವಂಥ ಒಂದು ಮಾತು, ಅದು ನವಭಾರತ ಅನ್ನುವ ಪತ್ರಿಕೆ. ನವಭಾರತ ಪತ್ರಿಕೆ 1941ರಲ್ಲಿ ಅದು ಪ್ರಾರಂಭ ಆಗುತ್ತೆ. 1941ರಲ್ಲಿ ಪ್ರಾರಂಭ ಆಗಿ ಸುಮಾರು 1975ರ ತನಕ ಆ ಪತ್ರಿಕೆ ಇರುತ್ತೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೊಸ ಕೊಡುಗೆಯನ್ನು ಕೊಟ್ಟಂಥ ಪತ್ರಿಕೆ ಅಂದರೆ ಅದು 1970ರಲ್ಲಿ ಜನವರಿ 1 ತಾರೀಕಿಗೆ ಪ್ರಾರಂಭ ಆದಂಥ ಉದಯವಾಣಿ ಪತ್ರಿಕೆ. ಇವತ್ತು ನಾವು ಉದಯವಾಣಿ ಪತ್ರಿಕೆಯನ್ನು ನೋಡದೆ ನಮ್ಮ ದಿನವನ್ನು ಆರಂಭ ಮಾಡೋದಿಲ್ಲ ಅನ್ನುವಂಥ ಮಾತು ಕೂಡ ಇದೆ. ಅದರ ಜೊತೆಗೆ ಅವರು 73ರಲ್ಲಿ ತುಷಾರ ಪತ್ರಿಕೆಯನ್ನು, ಅದು ಮಾಸ ಪತ್ರಿಕೆ, 76ರಲ್ಲಿ ರೂಪತಾರ ಅನ್ನುವಂಥ ಸಿನಿಮಾಕ್ಕೆ ಸಂಬಂಧಪಟ್ಟ ಪತ್ರಿಕೆಯನ್ನು, 1982ರಲ್ಲಿ ತರಂಗ ಅನ್ನುವಂಥ ಒಂದು ಸಾಪ್ತಾಹಿಕ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡ್ತಾರೆ. ಆಮೇಲೆ 1999ರಲ್ಲಿ ತುಂತುರು ಅನ್ನುವ ಮಕ್ಕಳ ಪತ್ರಿಕೆಯನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ. ಈ ದಿನಪತ್ರಿಕೆಗಳಲ್ಲಿ ನಂತರ ನಾವು ಮುಖ್ಯವಾಗಿ ಕಾಣೋದು ಯಾವುದು ಅಂತಂದರೆ ಮುಂಗಾರು ಅನ್ನುವ ಪತ್ರಿಕೆ. ಬೆಂಗಳೂರಲ್ಲಿ ಪ್ರಜಾವಾಣಿಯಲ್ಲಿದ್ದಂಥ ಒಡ್ಡಸೆ ರಘುರಾಮ್ ಶೆಟ್ಟಿ ಅವರು ಇಲ್ಲಿ ಬಂದು ಜನರಿಂದಲೇ ಬೆಳೆ ತೆಗೆಯುವ ಪತ್ರಿಕೆ, ಬಹಳ ಜನಪ್ರಿಯವಾಗಿತ್ತು, ಜನಶಕ್ತಿ ಬೆಳೆ ತೆಗೆಯುವ ಪತ್ರಿಕೆ ಅನ್ನುವಂಥದ್ದು, ಮುಂಗಾರು ಪತ್ರಿಕೆ ಅನ್ನುವಂಥದ್ದು. ಈಗಿನ ಹೊಸ ತಲೆಮಾರಿನ ಅನೇಕ ಪತ್ರಕರ್ತರು ಆ ಮುಂಗಾರು ಪತ್ರಿಕೆಯಿಂದಲೇ ಹೆಚ್ಚು ಜನಪ್ರಿಯರಾದಂಥವರು. ಅನಂತರದಲ್ಲಿ ಜನವಾಹಿನಿ ಅನ್ನುವಂಥ ಪತ್ರಿಕೆ ಪ್ರಾರಂಭ ಆಗುತ್ತೆ. ನಂತರದಲ್ಲಿ 2003ರಲ್ಲಿ ವಾರ್ತಾಭಾರತಿ ಪತ್ರಿಕೆ, ಒಂದು ಪ್ರಗತಿಪರ ಚಿಂತನೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶಿಷ್ಟವಾದಂಥ ಒಂದು ಪತ್ರಿಕೆ. ಈ ಪತ್ರಿಕೆ ಇದರ ಜೊತೆಗೆ 1929ರಲ್ಲಿ ಬೆಳಗಾವಿಯಲ್ಲಿ ಪ್ರಾರಂಭ ಆದ ಸಂಯುಕ್ತ ಕರ್ನಾಟಕ ಪತ್ರಿಕೆ ಇರ್ಬೋದು, ಅಥವಾ 1948ರಲ್ಲಿ ಪ್ರಾರಂಭ ಆದ ಪ್ರಜಾವಾಣಿ ಪತ್ರಿಕೆ ಇರ್ಬೋದು. ಆಮೇಲೆ
1967ರಲ್ಲಿ ಪ್ರಾರಂಭವಾದ ಕನ್ನಡಪ್ರಭ ಪತ್ರಿಕೆ ಇರ್ಬೋದು, ಈ ಎಲ್ಲ ಪತ್ರಿಕೆಗಳು ವಿಶೇಷವಾಗಿ ಪ್ರಜಾವಾಣಿ ಮತ್ತು ಕನ್ನಡಪ್ರಭ ಪತ್ರಿಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಓದೋದಕ್ಕೆ ಸಾಧ್ಯ ಆಗಿದೆ. ಅದರ ಜೊತೆಯಲ್ಲಿ ಈಚೆಗಿನ ವರ್ಷಗಳಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಇರ್ಬೋದು, ವಿಜಯವಾಣಿ ಪತ್ರಿಕೆ ಇರ್ಬೋದು, ಈ ಎಲ್ಲ ಪತ್ರಿಕೆಗಳು ತಮ್ಮ ತಮ್ಮ ಆವೃತ್ತಿಗಳನ್ನು, ಪ್ರಾದೇಶಿಕ ಆವೃತ್ತಿಗಳನ್ನು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇರುವುದನ್ನು ನಾವು ಗಮನಿಸ್ತೇವೆ. ಹೀಗೆ ಬೇರೆ ಬೇರೆ ಶೈಕ್ಷಣಿಕ ಪತ್ರಿಕೆಗಳಿರ್ಬೋದು, ರಾಜಕೀಯ ಪತ್ರಿಕೆಗಳು, ಬೇರೆ ಬೇರೆ ಕ್ರೀಡೆಗೆ ಇರ್ಬೋದು, ಕೃಷಿಗೆ ಇರ್ಬೋದು, ಇಂಥ ಪತ್ರಿಕೆಗಳು ಇಲ್ಲಿ ಬಂದಿರುವುದನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಸರ್, ನೀವು ಬಹಳಷ್ಟು ಮಾಹಿತಿ ಹೇಳಿ, ಸಮಗ್ರ ಮಾಹಿತಿಯನ್ನು ನೀಡಿದ್ರಿ ಪತ್ರಿಕೆಗಳ ಬಗ್ಗೆ. ನಾವೇನಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಬೆಳಿಗ್ಗೆ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಬೆಳಿಗ್ಗೆ ಎದ್ದ ಕೂಡಲೇ ಪೇಪರ್ ಬರ್ತದೆ, ಪೇಪರ್ ಎಲ್ಲ ಪುಟಗಳನ್ನು ತೆರೀತೇವೆ, ನಮಗೆ ಆಸಕ್ತಿ ಇದ್ದ ಪೇಜ್ಗಳನ್ನು ನೋಡ್ತೇವೆ, ಆಮೇಲೆ ಚಾಯ್ ಕುಡ್ಕೊಂಡು ಪೇಪರ್ ನೋಡ್ತೇವೆ. ಆದರೆ ಪತ್ರಿಕೆ ಹೇಗೆ ಸಿದ್ಧವಾಗ್ತದೆ ಎನ್ನುವುದರ ಬಗ್ಗೆ, ಪತ್ರಿಕೆ ಹೇಗೆ ನಡೆಸಲ್ಪಡ್ತದೆ, 30 ವರ್ಷಗಳಿಂದ ಆ ಕ್ಷೇತ್ರದಲ್ಲಿರುವವರು, ವಾರ್ತಾಭಾರತಿ ಪತ್ರಿಕೆಯಲ್ಲಿ ಇರುವವರು, ಜೊತೆಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪುಷ್ಪರಾಜ್ ಅವರು. ಪುಷ್ಪರಾಜ್ ಅವರೇ, ಪತ್ರಿಕೆ ಹೇಗೆ ನಡೆಸಲ್ಪಡ್ತದೆ, ಹೇಗೆ ಮುದ್ರಣಗಳು ಹೇಗೆ ಆಗ್ತದೆ? ಸರಿ, ಈಗಾಗಲೇ ಕೃಷ್ಣಮೂರ್ತಿ ಸರ್ ಅವರು ಪತ್ರಿಕೆ ನಮ್ಮ ಚರಿತ್ರೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಆಗಿನ ಕಾಲದಿಂದಲೂ ತಂತ್ರಜ್ಞಾನದಲ್ಲಿ ಬದಲಾವಣೆಗಳಾಗಿದೆ. ಸರಿ, ತಂತ್ರಜ್ಞಾನ ಬದಲಾವಣೆಯಾಗಿ ಇವತ್ತು ಅಚ್ಚುಮೊಳೆಯಿಂದ ಅದು ಆಫ್ಸೆಟ್ ಪ್ರಿಂಟಿಂಗ್ವರೆಗೆ, ಅಲ್ಲಿಂದ ಮತ್ತೆ ಇವತ್ತು ವೆಬ್ಸೈಟ್ನ ಮುಖಾಂತರ ಅಂತರ್ಜಾಲದಲ್ಲಿ ಬಂದಿದೆ. ಈಗ ಆರ್ಟಿಫಿಷಿಯಲ್ ತಂತ್ರಜ್ಞಾನಗಳು ಅದನ್ನು ಬಳಕೆ ಮಾಡಿಕೊಂಡು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು, ಡಿಜಿಟಲ್ ಮಾಧ್ಯಮಗಳು, ಇದೆಲ್ಲ ಸಾಕಷ್ಟು ರೂಪಾಂತರ ಹೊಂದಿರುವಂಥ ಬೆಳವಣಿಗೆ ಪತ್ರಿಕಾ ಕ್ಷೇತ್ರದಲ್ಲಿ. ಸರಿ, ನಮ್ಮಲ್ಲಿ ಈಗ ನಿಮಗೆ ಸುದ್ದಿಯ ಅದು ಹೇಗೆ ಬರ್ತದೆ, ಮುದ್ರಣ ಆಗ್ತದೆ ಪತ್ರಿಕೆಯಲ್ಲಿ, ಈ ವಿಚಾರಗಳನ್ನು ತೆಗೆದುಕೊಂಡ್ರೆ, ಒಂದು ಪತ್ರಿಕೆಗೆ ಭಾಳ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ತಳಮಟ್ಟದಲ್ಲಿ ವರದಿಗಾರರು ಇರ್ತಾರೆ. ಅವರು ಸುದ್ದಿಯನ್ನು ಕಳಿಸ್ತಾರೆ. ಆನಂತರ ಅದರ ಒಂದು ಪರಿಷ್ಕರಣೆ ಈ ಕೇಂದ್ರ ಮಟ್ಟದಲ್ಲಿರುವಂಥ ಕಚೇರಿಗಳಲ್ಲಿ ನಡೀತದೆ. ಅಲ್ಲೂ ಅದು ಅದರಲ್ಲಿ 24 ಗಂಟೆಗಳ ಪ್ರೋಸೆಸ್ ಅದು. 24 ಗಂಟೆ ಸಹ ಪತ್ರಿಕೆಯ ವರದಿಗಾರರು ಕೆಲಸ ಮಾಡ್ತಾರೆ. ಆದರೆ ಅವರು ಸುದ್ದಿಗಳನ್ನು ಕಳಿಸಲಿಕ್ಕೆ ಮಾತ್ರ ಒಂದು ಸಮಯ ಇರ್ತದೆ. ಬೆಳಿಗ್ಗೆ ಕಳಿಸಿದಂಥ ಸುದ್ದಿ ಇವತ್ತು ವೆಬ್ಸೈಟ್ಗಳು ಎಲ್ಲ ಪತ್ರಿಕೆಗಳು ಇಟ್ಟುಕೊಂಡಿರೋ ಕಾರಣ ಆ ಸುದ್ದಿಗಳು ತಕ್ಷಣ ಬರ್ತದೆ. ಆದ್ದರಿಂದ ಇವತ್ತೊಂದು ಅವಸರದ ಸಾಹಿತ್ಯ ಅಂತ, ಪತ್ರಿಕೋದ್ಯಮ ಅಂದರೆ ಅವಸರದ ಸಾಹಿತ್ಯ. ಅವರು ಸುದ್ದಿ ಕಳಿಸಬೇಕು, ತಕ್ಷಣ ಅಪ್ಲೋಡ್ ಮಾಡ್ತದೆ, ಅವತ್ತಿನ ಸುದ್ದಿ ಅವತ್ತೇ ಬರ್ತದೆ ವೆಬ್ಸೈಟ್ಗಳಲ್ಲಿ. ಇದು ಅಂದರೆ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗಿರೋದ್ರಿಂದ. ಸರಿ, ಆದರೆ ಅಲ್ಲಿಂದ ಬಂದ ಸುದ್ದಿ ಈಗ ಮರುದಿನದ ಪತ್ರಿಕೆಯಲ್ಲಿ ಬರಬೇಕು ಅಂತಾದರೆ ಅವರು ಒಂದು ನಿರ್ದಿಷ್ಟ ಸಮಯದೊಳಗೆ ಅದನ್ನು ನಮ್ಮ ಕೇಂದ್ರ ಕಚೇರಿಗೆ ತಲುಪಿಸಬೇಕು. ಅದನ್ನು ಅಲ್ಲಿರುವಂಥ ಸಬ್ ಎಡಿಟರ್ಗಳು ನೋಡಿ ಅದನ್ನು ಪೇಜಿಗೆ ಹಾಕುವಂಥ ಸಂದರ್ಭದಲ್ಲಿ ತಪ್ಪುಗಳು ಬರಬಾರ್ದು. ಅದು ಸಮರ್ಪಕ ಆಗಿರಬೇಕು. ಒಂದು ಸುಂದರವಾದಂಥ ಹೆಡ್ಲೈನ್ಗಳು ಇರಬೇಕು. ಸರಿ, ಅದು ಜನರನ್ನು ಆಕರ್ಷಣೆಗೆ ಒಳಪಡುವ ಹಾಗೆ ಅಥವಾ ಓದುವ ಹಾಗೆ ಮಾಡಬೇಕು. ಹಾಗೆ ಪುಟ ವಿನ್ಯಾಸ, ಪೇಜ್ ಸೆಟ್ಟಿಂಗ್, ಪುಟ ವಿನ್ಯಾಸ ಇದೆಲ್ಲ ನಡೀತದೆ. ಅದೆಲ್ಲ ನಡೆದಾದ ನಂತರ ತಪ್ಪುಗಳೆಲ್ಲ ಆದ ನಂತರ ಪೇಜಿಗೆ ಹೋಗಿ ಸಮರ್ಪಕವಾಗಿ ಆಗ ಬಹಳ ಮುಖ್ಯವಾದಂಥ ಒಂದು ಸುದ್ದಿ ಬರ್ತದೆ. ಅದರ ಕೆಲವು ಸುದ್ದಿಗಳನ್ನು ಕಟ್ ಮಾಡಿ ಇದನ್ನು ಹಾಕಬೇಕಾಗ್ತದೆ. ಮೊದಲ ಪುಟದಲ್ಲಿ ಯಾವ ಸುದ್ದಿ ಹಾಕಬೇಕು, ಮತ್ತು ಕೊನೆಯ ಪುಟದಲ್ಲಿ ಯಾವ ಸುದ್ದಿ ಹಾಕಬೇಕು, ಒಳಗಿನ ಪುಟಗಳಲ್ಲಿ ಯಾವ ಸುದ್ದಿ ಹಾಕಬೇಕು, ಜಾಹೀರಾತಿಗೆ ಎಷ್ಟು ಇಡಬೇಕು, ಇದೆಲ್ಲ ಕೆಲಸಗಳು ಇರ್ತದೆ. ಆದರೆ ವೆಬ್ಸೈಟ್ಗಳಿಗೆ ಅಂಥ ಸಮಸ್ಯೆಗಳು ಇರುತ್ತಿಲ್ಲ. ಯಾಕಂದರೆ ಸುದ್ದಿಗಳನ್ನು ಅಪ್ಲೋಡ್ ಮಾಡಲಿಕ್ಕೆ, ಶೀಘ್ರವಾಗಿ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ಆದರೆ ಈ ಪತ್ರಿಕೆಯಲ್ಲಿ ಆ ಪುಟ ಎಷ್ಟು 12 ಇದ್ದರೆ 12, ಅದರಲ್ಲಿ ಎಲ್ಲದಕ್ಕೂ ಸ್ಥಾನ ಕೊಡಬೇಕಾಗ್ತದೆ. ಮತ್ತು 10 ಇದ್ದರೆ 10, ಕ್ರೀಡಾ ಪುಟದಲ್ಲಿ ಕ್ರೀಡೆ, ಅದಕ್ಕೆ ಬೇರೆ ತುಂಬಿಸಲಿಕ್ಕೆ ಆಗೋದಿಲ್ಲ. ಇಂಥ ಇತಿಮಿತಿಯಲ್ಲಿ ಒಂದು 10, 11, 12 ಗಂಟೆ ಆಗುವಾಗ ಸಂಪೂರ್ಣವಾಗಿ ಪೇಜ್ ಸೆಟ್ ಮಾಡಿ ಪ್ರಿಂಟಿಗೆ ಹೋಗ್ತದೆ. ಪ್ರಿಂಟಿಗೆ ಹೋದ ನಂತರ ಈಗ ಟೆಕ್ನಾಲಜಿಯಲ್ಲಿ ಬದಲಾವಣೆ, ನಾವು ಕೈಯಲ್ಲಿ ಎಣಿಸಬೇಕಾಗಿಲ್ಲ, ಅದೇ ಎಣಿಸ್ತದೆ. ಅದು ಎಣಿಸಿ ಪ್ರಿಂಟ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಬಂಡಲ್ ಮಾಡಿ ಕೆಳಗೆ ಕೊಡ್ತದೆ. ಆ ನಂತರ ಅದನ್ನು ಬಂಡಲ್ ಮಾಡಿ ಗಾಡಿಗಳಿಗೆ ಹಾಕ್ತಾರೆ. 1 ಗಂಟೆ 2 ಗಂಟೆ 3 ಗಂಟೆ ಹೊತ್ತಿಗೆ ಈ ಗಾಡಿಗಳಿಗೆ ಪತ್ರಿಕೆ ಬಂಡಲು ತುಂಬಿ ಆದ ನಂತರ
ಈ ಜಿಲ್ಲೆ ಬೇರೆ ಬೇರೆ ಕಡೆ ಅದನ್ನು ತಲುಪಿಸುವಂಥ ಕೆಲಸ ಆಗ್ತದೆ. ಸರಿ. ಸುಮಾರು 3, 4, 5 ಗಂಟೆ ಒಳಗೆ ಎಲ್ಲ ಕಡೆ ಬೆಳಿಗ್ಗೆ 5 ಗಂಟೆ ಒಳಗೆ ತಲುಪಬೇಕು. ಎಲ್ಲ ಪತ್ರಿಕೆಗಳು ಏಜೆಂಟರ ಕೈಗೆ ತಲುಪಿಸ್ತಾರೆ. ಓಹೋ. ಏಜೆಂಟರು ಆ ನಂತರ 5:30 ನಂತರ ಅವ್ರದ್ದು ಕೆಲಸ ಅದು. ಸರಿ. 6 ಗಂಟೆ 7 ಗಂಟೆ ಅಥವಾ 8 ಗಂಟೆ ಒಳಗೆ ಅವರು ಸಾಮಾನ್ಯವಾಗಿ ಅವರ ವ್ಯಾಪ್ತಿಯ ಸರಿ ಮನೆಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ. ಓಹೋ. ಈ ರೀತಿಯಾಗಿ ನಿಮಗೆ ಚಹಾ ಕುಡಿಯುವಾಗ ಬೆಳಿಗ್ಗೆ ಪತ್ರಿಕೆ ಮುಟ್ತಾ ಇತ್ತು. ಇದು ಮುಟ್ತಾ ಇದ್ದ ರೀತಿ ಅದು. ಅಲ್ಲ, ಪತ್ರಿಕೆ ಅಂದರೆ ನೋಡಿ, ಈಗ ಒಂದು ಪತ್ರಿಕೆ ಬರಬೇಕಾದ್ರೆ ಒಂದು ಎಷ್ಟು ಜನ ಇರ್ತಾರೆ ಒಂದು ಕೆಲಸ ಮಾಡುವಂಥ ತಂಡ? ನೀವು ಅಂದಾಜು ಪತ್ರಕ ವರದಿಗಾರರನ್ನು ತೆಗೆದುಕೊಂಡ್ರೆ ಒಂದು ಸಂಪಾದಕೀಯ ಮಂಡಳಿ ಅಂತ ಇರ್ತದೆ, ಅದರಲ್ಲಿ ಪತ್ರಿಕಾ ವರದಿಗಾರರು, ಆ ನಂತರ ಇಲ್ಲಿ ಸಬ್ ಎಡಿಟರ್ಗಳು, ಇಲ್ಲಿ ಪೇಜ್ ಮೇಕಿಂಗ್ ಮಾಡುವಂಥವರು, ಅಲ್ಲಿಯ ಅದನ್ನು ಪ್ರೂಫ್ ನೋಡುವಂಥವರು, ಅಲ್ಲಿ ಒಂದು ಮಂಡಳಿ ಇರ್ತದೆ. ಇನ್ನೊಂದು ಸರ್ಕ್ಯುಲೇಷನ್ ವಿಭಾಗ ಅಥವಾ ಪ್ರಸರಣ ವಿಭಾಗ ಅಂತ, ಅವರು ಪತ್ರಿಕೆ ಪ್ರಿಂಟ್ ಆದ ನಂತರ ಅದನ್ನು ಸಮರ್ಪಕವಾಗಿ ತಲುಪಿಸುವಂಥ ವ್ಯವಸ್ಥೆ ಮಾಡುವಂಥವರು. ಇನ್ನೊಂದು ಪ್ರಿಂಟಿಂಗ್ ಸೆಕ್ಷನ್ನೇ ಬೇರೆ ಇರ್ತದೆ, ಅದರಲ್ಲಿ ಅವರು ಮುದ್ರಣದ ಕೆಲಸ, ಅಲ್ಲಿ ಪ್ಲೇಟ್ ಮಾಡಿ ಅದನ್ನು ಮುದ್ರಣ ಮಾಡಿ ಸಮರ್ಪಕವಾಗಿ ಅದು ಪ್ರಿಂಟ್ ಆಗದಿದ್ದರೆ ಅದನ್ನು ಹೇಗಾದರೂ ಮಾಡಿ ಅದನ್ನು ಸರಿ ಮಾಡಿ ಒಂದು ನಿಗದಿತ ಸಮಯದೊಳಗೆ ಅದನ್ನು ನಮ್ಮ ಪ್ರಸರಣದ ವಿಭಾಗಕ್ಕೆ ತಲುಪಿಸಬೇಕು. ಹಾಗೆ ಪ್ರಿಂಟಿಂಗ್ ಸೆಕ್ಷನ್, ಪ್ರಸರಣ ವಿಭಾಗ ಮತ್ತು ಸಂಪಾದಕೀಯ ವಿಭಾಗ ಅಂತ ಇರ್ತದೆ. ಈ ರೀತಿಯಾಗಿ ಮುಖ್ಯವಾಗಿ 3 ವಿಭಾಗ. ಮತ್ತು ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂಥ ವರದಿಗಾರರ ಒಂದು ಗುಂಪು ಇರ್ತದೆ. ಅವರು ಕೆಲವೊಮ್ಮೆ ಪೂರ್ಣಾವಧಿ ಇಲ್ಲ, ಅಲ್ಪಾವಧಿಯಾಗಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ. ಒಂದೇ ಪತ್ರಿಕೆಗೆ ಸೀಮಿತ ಆಗಿರೋದಿಲ್ಲ. ಪೂರ್ಣಾವಧಿಯಾಗಿ ಕೆಲಸ ಮಾಡುವಂಥವ್ರು ಬೇರೆ ತಂಡ ಇರ್ತಾರೆ. ಓಹೋ. ಈಗ ಪತ್ರಿಕೆ ನೀವು ಸಂಪಾದಕೀಯ ವಿಚಾರಕ್ಕೆ ಬಂದಾಗ ಕೃಷ್ಣಮೂರ್ತಿ ಸರ್, ಮೊದಲೆಲ್ಲ ಎಡಿಟೋರಿಯಲ್ ಅಥವಾ ಸಂಪಾದಕೀಯ ಎನ್ನುವುದು ಬಹಳ ಪ್ರಮುಖವಾಗಿತ್ತು. ಸಂಪಾದಕೀಯದ ಮಹತ್ವ ಏನು ಅಂತ ಹೇಳ್ತೀವಿ? ಒಂದು ಪತ್ರಿಕೆಯ ಮುಖ್ಯ ಭಾಗ ಸಂಪಾದಕೀಯ ಅಂತ ನಾವು ಪರಿಗಣಿಸ್ತೇವೆ. ನಾವು ಪತ್ರಿಕೆಗಳನ್ನು ಒಂದು 5 ವಿಭಾಗಗಳಲ್ಲಿ ನಾವು ಮಾಡೋದಕ್ಕಾಗತ್ತೆ. ಇಸವಿಯ ಹಾಗೆ ಒಂದು 1843ರಿಂದ ಪ್ರಾರಂಭ ಆಗಿ 1900 ತನಕದ ಒಂದು ಹಂತ, 1900ರಿಂದ 1950 ತನಕದ ಒಂದು ಹಂತ, 1950 ನಂತರದಲ್ಲಿ 2000 ತನಕ, 2000ರಿಂದ ಸುಮಾರು 2020 ಕೊರೋನಾ ತನಕ. 20 ನಂತರದ ಕಾಲಘಟ್ಟ ಸ್ವಲ್ಪ ತುಂಬ ಬದಲಾವಣೆಗಳನ್ನು ಕಂಡಂಥ ಅಂಶ. ಈ ಸಂಪಾದಕೀಯ ಅನ್ನುವಂಥದ್ದು ಒಂದು ಪತ್ರಿಕೆ ತಾನು ಯಾವುದನ್ನು ಯಾವ ಆಶಯವನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನೋದನ್ನು ತಿಳಿಸುವ ಸಂಪಾದಕರು ಬರೆಯುವಂಥ ಒಂದು ಸಂಪಾದಕೀಯ ಲೇಖನ. ಅದು ಆ ದಿವಸದ ಮೊದಲನೇ ದಿವಸ ಒಟ್ಟು ಏನು ಘಟನೆಗಳಾಗಿವೆ, ಯಾವುದರನ್ನು ಹೆಚ್ಚು ಗಮನ ಕೊಟ್ಟು ನೋಡಬೇಕು, ಅದನ್ನು ಏನು ವಿಚಾರಗಳನ್ನು ನಾವು ವ್ಯಕ್ತಪಡಿಸಬೇಕು, ಅದು ಸಂಪಾದಕೀಯ. ಈಗ ನಾವು 1900 ಪೂರ್ವದಲ್ಲಿ ಗಮನಿಸಿದರೆ ಆಧ್ಯಾತ್ಮಕ್ಕೆ ಅಥವಾ ಮತ ಪ್ರಚಾರ, ಶಿಕ್ಷಣ ಇತ್ಯಾದಿಗಳಿಗೆ ಸಂಬಂಧಪಟ್ಟಾಗೆ ಇತ್ತು. 1920 ಈಚೆಗೆ 50 ತನಕ ನೀವು ಗಮನಿಸಿದರೆ 2 ಸಾಮಾಜಿಕ ಹೋರಾಟಗಳು ನಮ್ಮಲ್ಲಿ ತುಂಬ ಮುಖ್ಯ ಆಗಿತ್ತು. ಒಂದನೇದಾಗಿ ಸ್ವಾತಂತ್ರ್ಯದ ಚಳವಳ ಆರಂಭ ಆಗಿತ್ತು ಮತ್ತು ಹೋರಾಟಗಳು ನಡೀತಾ ಇತ್ತು. ಎರಡನೇದಾಗಿ ಕರ್ನಾಟಕದ ಏಕೀಕರಣದ ಹೋರಾಟಗಳು ನಡೀತಾ ಇತ್ತು. ಈ ಪತ್ರಿಕೆಗಳು, ಭಾರತೀಯ ಪತ್ರಿಕೆಗಳು ಕನ್ನಡದ ಪತ್ರಿಕೆಗಳನ್ನು ಸೇರಿಸಿಕೊಂಡು ನಾವು ಹೇಳುವುದಿದ್ರೆ ಅದು ಮುಖ್ಯವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಂಥ ಪತ್ರಿಕೆಗಳಾಗಿದ್ದ ಕಾರಣಕ್ಕೆ ಈ ಸಂಪಾದಕೀಯ ಬರಹಗಳ ಕಾರಣಕ್ಕೇನೆ ಅನೇಕ ಬಾರಿ ಆ ಪತ್ರಿಕೆಗಳನ್ನು ನಿಲ್ಲಿಸುವ ಒಂದು ಆದೇಶಗಳನ್ನು ಕೊಟ್ಟಿರುವುದನ್ನು ಕೂಡ ನಾವು ಗಮನಿಸ್ತೇವೆ. ನೀವು ಮೈಸೂರು ಪ್ರಾಂತ್ಯದ ಒಂದು ಪತ್ರಿಕೆಗಳನ್ನು ಗಮನಿಸಿದರೆ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ಅವರು ಬರುವ ತನಕ ಪತ್ರಿಕೆಗಳಿಗೆ ಒಂದು ವಿಶಿಷ್ಟವಾದಂಥ ಒಂದು ಕಾಯಿದೆ, ಇದು ಇರಬೇಕು, ಇದು ಇರಬಾರ್ದು ಅನ್ನೋದನ್ನ ಹೇಳಿ ಅದಕ್ಕೆ ಪ್ರತಿಭಟನೆಗಳನ್ನು ಮಾಡಿದ ಸನ್ನಿವೇಶಗಳು ಕೂಡ ಇದೆ. ವಿಶ್ವೇಶ್ವರಯ್ಯ ಅವರು ಅದನ್ನು ಸ್ವಲ್ಪ ಬದಲಾಯಿಸಿ ಇಲ್ಲ, ಪತ್ರಿಕೆಗಳಿಗೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಈ 2 ಸಂದರ್ಭದಲ್ಲಿ ಕೂಡ ಕರ್ನಾಟಕದ ಏಕೀಕರಣಕ್ಕೆ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೇನೆ ಹೆಚ್ಚು ಗಮನವನ್ನು ಕೊಟ್ಟು ಈ ಸಂಪಾದಕೀಯಗಳು ಬರ್ತಾ ಇತ್ತು. 1950 ನಂತರದಲ್ಲಿ 1977 ಸಂದರ್ಭದಲ್ಲಿ ನಿಮ್ಗೂ 75ಕ್ಕೆ ನಿಮ್ಗೆ ಗೊತ್ತಿದೆ ಪತ್ರಿಕೆಗಳಲ್ಲಿ ಸಂಪಾದಕೀಯಗಳನ್ನು ಬರೆಯುವ ಆಗಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಧಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಕೆಲವು
ಪತ್ರಿಕೆಗಳು ಏನು ಮಾಡಿತ್ತು ಅಂತಂದರೆ, ಕೆಲವು ಸಂಪಾದಕೀಯ ಬರೆಯುವುದನ್ನು ನಿಲ್ಲಿಸಿಬಿಟ್ರು. ಹೌದು. ಕೆಲವು ಪತ್ರಿಕೆಗಳಲ್ಲಿ ಸಂಪಾದಕೀಯ ಅನ್ನೋದಿರಲಿಲ್ಲ. ಇನ್ನು ಕೆಲವು ಪತ್ರಿಕೆಗಳು ಏನು ಮಾಡಿತ್ತು ಅಂತಂದರೆ, ಖಾಲಿ ಬಿಟ್ಟಂಥ ಆ ಜಾಗವನ್ನು, ಒಂದು ನಿರ್ದಿಷ್ಟವಾದಂಥ ಒಂದು ಜಾಗ ಇರುತ್ತೆ, ಅದನ್ನು ಖಾಲಿ ಬಿಟ್ಟಿರುವಂಥದ್ದು ಕೂಡ ಇದೆ. 80ರ ದಶಕದಲ್ಲಿ ನಾವು ಪತ್ರಿಕೆಗಳ ಸ್ವರೂಪದಲ್ಲಿ ಬದಲಾವಣೆಗಳನ್ನಾಗಿರುವುದನ್ನು ಗಮನಿಸ್ತೇವೆ. ನಿಮ್ಗೆ ಗೊತ್ತಿದೆ, ಲಂಕೇಶ್ ಜಾಣಜಾಣಿಯರ ಪತ್ರಿಕೆ ಅಂತ ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ ಆಯ್ ಬೆಂಗಳೂರಿನಂಥ ಪತ್ರಿಕೆ ಬರುತ್ತೆ ಅಂತ, ಆ ರೀತಿಯ ಪತ್ರಿಕೆಗಳು ಬರುವುದಕ್ಕೆ ಪ್ರಾರಂಭ ಆಯಿತು. ಅವರು ನೇರವಾಗಿ ತಮ್ಮ ಸ್ವಾತಂತ್ರ್ಯದ ವಿಚಾರಗಳನ್ನು ಸ್ವತಂತ್ರವಾಗಿ ಅದನ್ನು ಅಭಿವ್ಯಕ್ತಿಗೊಳಿಸಿದ್ದನ್ನು ನಾವು ನೋಡ್ತೇವೆ. ಸರಿ. ಈಗಿನ ಎಲ್ಲ ಪತ್ರಿಕೆಗಳು ಕೂಡ ಸಂಪಾದಕೀಯವನ್ನು ಬರೀತಾ ಇದ್ದಾವೆ. ಮೊದಲು ನಿಲ್ಲಿಸಿದಂಥ ಪತ್ರಿಕೆಗಳು ಕೂಡ ಸಂಪಾದಕೀಯವನ್ನು ಬರೀತಾ ಇದ್ದಾವೆ. ಒಂದು ಸಂಪಾದಕೀಯವನ್ನ ನಾವು ಗಮನಿಸುವಾಗ ಆ ಪತ್ರಿಕೆ ಯಾವ ವಿಚಾರಕ್ಕೆ ತನ್ನನ್ನು ಅಳವಡಿಸಿಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಅತ್ಯುತ್ತಮ, ತುಂಬಾ ಕಷ್ಟದ, ಪುಷ್ಪರಾಜ್ ಗೊತ್ತಿದೆ, ಸಂಪಾದಕೀಯ ಬರೆಯುವುದು ಅಂತಂದ್ರೆ ಎಲ್ಲ ಸಾರವತ್ತಾಗಿ ಅದು ಇರಬೇಕು. ಒಬ್ಬ ಮಾತಿದೆ, ಒಂದು ಸಂಪಾದಕೀಯವನ್ನು ಓದಿದ್ರೆ ಒಂದಷ್ಟು ಜ್ಞಾನ ಲಭಿಸ್ತದೆ. ಆ ಕಾರಣಕ್ಕೆ ಇವತ್ತು ಸಂಪಾದಕೀಯ ಅನ್ನೋದು ಎಲ್ಲ ಪತ್ರಿಕೆಗಳಲ್ಲೂ ಬೇಕು. ನಾವು ತಮ್ಮ ಆಶಯ ಅಭಿವ್ಯಕ್ತಿಗಳನ್ನು ತಿಳಿಸುವುದಕ್ಕೆ ಈ ಸಂಪಾದಕೀಯ